ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ತ್ರ ಗ್ರೂಪ್ಸ್ ಪ್ರೆಸೆಂಟ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಸಹ ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ದಲಿತ ದೌರ್ಜನ್ಯ. 2 ತಿಂಗಳಲ್ಲಿ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಲೇಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಜಾತಿ ನಿಂದನೆ ಮಾಡುವುದನ್ನ ಗಂಭೀರವಾಗಿ ಪರಿಗಣಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಏನದು ಸುದ್ದಿ ನೋಡೋಣ. ಪರಿಶಿಷ್ಟ ಜಾತಿ ಹಾಗೂ ಪಂಗಡದವರಿಗೆ ಜಾತಿ ನಿಂದನೆ ಮಾಡುವುದನ್ನು ಗಂಭೀರವಾಗಿ ಪರಿಗಣಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೊಲೀಸ್ ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ದು, ಕೆಲವು ಜಾತಿವಾಚಕ ಪದಗಳನ್ನು ನಿಂದನೆಗೆ ಬಳಸಿಕೊಳ್ಳುವವರನ್ನ ಕಾನೂನು ರೀತಿ ಬಂಧಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜೊತೆಗೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವವರು ಎಷ್ಟೇ ಬಲಾಢ್ಯರಾದರೂ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನ ನೀಡಿದ್ದಾರೆ. 2025-26ನೇ ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಾಗೃತ ಹಾಗೂ ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಅವರು ಈ ವಿಷಯವನ್ನ ತಿಳಿಸಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ 60 ದಿನಗಳ ಒಳಗಾಗಿ ಆರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲು ಸೂಚನೆಯನ್ನ ನೀಡಲಾಗಿದ್ದು, ಕಳೆದ 6 ತಿಂಗಳಲ್ಲಿ 84% ಮಾತ್ರ ಪ್ರಕರಣಗಳಲ್ಲಿ ನಿಗದಿತ ಅವಧಿಯೊಳಗಡೆ ಆರೋಪ ಪಟ್ಟಿ ಸಲ್ಲಿಸಲಾಗಿದೆ. 100ರ ಪ್ರಕರಣಗಳಲ್ಲಿ 60 ದಿನಗಳ ಒಳಗಾಗಿ ಕಡ್ಡಾಯವಾಗಿ ಆರೋಪ ಪಟ್ಟಿ ಸಲ್ಲಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಸಿದ್ದರಾಮಯ್ಯ ಅವರು ಸ್ಪಷ್ಟ ಸೂಚನೆಯನ್ನ ನೀಡಿದರು. ನ್ಯಾಯಾಲಯದಲ್ಲಿ 56 ಪ್ರಕರಣಗಳಲ್ಲಿ ತಡೆಯಾಜ್ಞೆ ಇದ್ದು ತ್ವರಿತ ವಿಚಾರಣೆಗಾಗಿ 11 ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಗಿದೆ. ಪ್ರಕರಣಗಳ ಸರಿಯಾದ ವಿಚಾರಣೆಯನ್ನ ನಡೆಸಿ ತ್ವರಿತವಾಗಿ ನ್ಯಾಯ ಒದಗಿಸಲು ಕ್ರಮ ಕೈಗೊಳ್ಳಬೇಕು. ಪ್ರಸ್ತುತ ಶಿಕ್ಷೆಯ ಪ್ರಮಾಣ 10%ರಷ್ಟಿದ್ದು, ಇದು ಹೆಚ್ಚಾಗಬೇಕು. ಆರೋಪಿಗಳೊಂದಿಗೆ ಪೊಲೀಸರು ಶಾಮೀಲಾಗಿರುವುದು ಕಂಡುಬಂದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ರಾಜ್ಯದಲ್ಲಿ 33 ಡಿಸಿಆರ್ಇ ಪೊಲೀಸ್ ಠಾಣೆ ತೆರೆಯಲಾಗಿದ್ದು, ಸಿಬ್ಬಂದಿ ನೇಮಕಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಆದರೆ ದೌರ್ಜನ್ಯ ಪ್ರಕರಣಗಳಲ್ಲಿ ಪ್ರತಿ ದೂರು ದಾಖಲಿಸುವ ಪ್ರವೃತ್ತಿ ಹೆಚ್ಚುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಅಂತಹ ಪ್ರಕರಣಗಳಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದೂರಿನಲ್ಲಿ ಸತ್ಯಾಂಶವಿದ್ದರೆ ಮಾತ್ರ ಎಫ್ಐಆರ್ ದಾಖಲಿಸಬೇಕು ಎಂದು ಸಿಎಂ ಸೂಚನೆಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು. ಇದರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಮೇಲೆ ದೌರ್ಜನ್ಯಗಳಾದ್ರೆ ಈ ಮೊದಲೆಲ್ಲ ಏನು ಕ್ರಮ ಕೈಗೊಳ್ತಾ ಇರಲಿಲ್ವಾ ಅಂತ? ಕೈಗೊಳ್ತಾ ಇದ್ರು. ಅದು PCR ಆಕ್ಟ್ ಅಂತ ಹೇಳ್ತೇವೆ ನಾವು, ಪ್ರಿವೆನ್ಷನ್ ಆಫ್ ಸಿವಿಲ್ ರೈಟ್ಸ್, ನಾಗರಿಕ ಹಕ್ಕುಗಳ ನಿಯಂತ್ರಣ ಕಾಯ್ದೆ ಅಂತ ಹೇಳಿ. ಆ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಾದರೆ ಅದು ಸೆಷನ್ಸ್ ಕೋರ್ಟಿಗೆ ಹೋಗುವಂಥದ್ದು, JMFC CJM ಕೋರ್ಟಿಗೆ ಹೋಗುವಂಥದ್ದಲ್ಲ. ಯಾಕಂದರೆ ಸ್ಪೆಷಲ್ ಆ್ಯಕ್ಟ್ ಅದು, ಅದಕ್ಕೆ ಸ್ಪೆಷಲ್ ಕೋರ್ಟ್ ಇದೆ, ಸೆಷನ್ಸ್ ಕೋರ್ಟ್ನ ಮಟ್ಟಕ್ಕೆ. ಅಲ್ಲಿಗೆ FIR ಕಳಿಸುವುದು ಅಲ್ಲಿಗೆ. ಈಗ ಸುಳ್ಯದಲ್ಲಿ ಕೇಸ್ ಆದರೂ ಮಂಗಳೂರು ಕೋರ್ಟಿಗೆ ಬರಬೇಕು, ಬೆಳ್ತಂಗಡಿಯಲ್ಲಿ ಕೇಸ್ ಆದರೂ ಮಂಗಳೂರು ಕೋರ್ಟಿಗೆ ಬರಬೇಕು. ಆಯಿತಾ? ಆ ಕೋರ್ಟ್ನ ವ್ಯಾಪ್ತಿಗೆ ಬರುತ್ತೆ ಅದು. ಆ ಕೋರ್ಟ್ನಲ್ಲಿ ಆರೋಪಿ ಹಾಜರಾಗಿ ಜಾಮೀನು ಪಡ್ಕೊಳ್ಬೇಕು, ಇಲ್ಲರೆ ಪೊಲೀಸರು ಆತನನ್ನು ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸಬೇಕು. ಒಂದು 3-4 ದಿವಸದಲ್ಲಿ ಆ ಪ್ರಕರಣದಲ್ಲಿ ಜಾಮೀನಾಗತ್ತೆ. ಯಾಕಂದ್ರೆ ಸ್ಪೆಷಲ್ ಆಕ್ಟ್ ಅಷ್ಟೇ, ಅದು ಬೇಲೇಬಲ್ ಅಫೆನ್ಸ್. ಸಾಮಾನ್ಯವಾಗಿ ಅದು ಯಾರಿಗೂ ಗೊತ್ತಿಲ್ಲ. ಜೈಲಿಗೆ ಹೋಗ್ತದೆ ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಹೇಳ್ತಾರೆ. ಆಕ್ಚುಲಿ ಅದು ಬೇಲೇಬಲ್ ಅಫೆನ್ಸ್. ಆದ್ರೆ ಪೊಲೀಸ್ ಠಾಣೆಯಲ್ಲಿ ಜಾಮೀನು ಕೊಡುವಂತ ಅವಕಾಶಗಳು ಇಲ್ಲ. ಕೋರ್ಟ್ ಜಾಮೀನು ಕೊಡಬೇಕು. ಅದು ಅಲ್ಲದೆ ಆ ಪರ್ಟಿಕ್ಯುಲರ್ ಕೋರ್ಟೇ ಅದಕ್ಕೆ ಇರುವಂತದ್ದು, ಬೇರೆ ಕೋರ್ಟ್ ಆ ಪ್ರಕರಣವನ್ನ ಮುಟ್ಟುವಂತಿಲ್ಲ. ಆದ್ರಿಂದ ಜಾಮೀನಾಗುತ್ತೆ. ಈ ಯಾವುದೇ ಪ್ರಕರಣದಲ್ಲಿ, ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪ ಪಟ್ಟಿ ಸಲ್ಲಿಸಬೇಕು ಅಂತಂದ್ರೆ ಇಂತಿಷ್ಟೇ ದಿನಗಳೊಳಗೆ ಆರೋಪ ಪಟ್ಟಿ ಸಲ್ಲಿಸಬೇಕಾದ ನಿಯಮಗಳಿವೆ. ಪೆಟ್ಟಿ ಕೇಸುಗಳಂತಾದ್ರೆ 30 ದಿವಸದೊಳಗೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಅದಕ್ಕಿಂತ ಸ್ವಲ್ಪ ಗಂಭೀರ ಪ್ರಕರಣ ಅಂತ ಆದ್ರೆ 45 ದಿವಸಗಳಲ್ಲಿ ಆರೋಪ ಪಟ್ಟಿ ಸಲ್ಲಿಸಬೇಕು. ಮತ್ತೆ ಅದಕ್ಕಿಂತ ಗಂಭೀರ ಪ್ರಕರಣಗಳನ್ನು 60 ದಿವಸಗಳಿಗೆ ಆರೋಪ ಪಟ್ಟಿ
ಸಲ್ಲಿಸಬೇಕು. ಯಾವ ಯಾವ ಅಪರಾಧಗಳಿಗೆ ಎಷ್ಟೆಷ್ಟು ಪ್ರಮಾಣದ ಶಿಕ್ಷೆ ಇದೆಯೋ, 3 ವರ್ಷದ ಒಳಗಿನದಾದ್ರೆ, 5 ವರ್ಷದ ಒಳಗಿನದಾದ್ರೆ, 7 ವರ್ಷದ ಒಳಗಿನದಾದ್ರೆ ಮತ್ತು 7 ವರ್ಷಕ್ಕಿಂತ ಮೇಲಿನದಾದ್ರೆ ಅಂತ ಹೇಳಿ. 7 ವರ್ಷಕ್ಕಿಂತ ಮೇಲಿನದಾದ್ರೆ ಅದು ಘೋರ ಅಪರಾಧ ಅಂತ ಲೆಕ್ಕ, ಏನಸ್ ಕ್ರೈಮ್ಸ್ ಅಂತ ನಾವು ಹೇಳ್ತೇವೆ. ಅಂಥದ್ರಲ್ಲಿ ನಿಮಗೆ 60 ದಿವಸದೊಳಗೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಮರ್ಡರ್ ಕೇಸ್ ಅಂತ ಆದ್ರೆ ನಿಮ್ಗೆ 90 ದಿವಸ ಟೈಮ್ ಇರುವುದು. ಅದೇ UAPA ಆಕ್ಟ್ ಆಗಿರ್ಲಿ, ಕೋಕಾ ಆಕ್ಟ್ ಆಗ್ಲಿ, ಇದಕ್ಕೆಲ್ಲ 6 ತಿಂಗಳ ಅವಧಿ ಇರ್ತದೆ. UAPA ಅಲ್ಲಿ ನಿಮ್ಗೆ 2 ವರ್ಷದವರೆಗೆ ಅವಧಿಯೂ ಇರ್ತದೆ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ. ಆದ್ರೆ PCR ಆಕ್ಟ್ ಅಲ್ಲಿ ಕೇಸು ದಾಖಲಾದ್ರೆ ಆರೋಪಿ ಬಂಧನವಾಗಿ ಆತ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದರೆ ಮಾತ್ರ 60 ದಿವಸದೊಳಗೆ ಆರೋಪ ಪಟ್ಟಿ ಸಲ್ಲಿಸಬೇಕು. ಒಂದು ವೇಳೆ ಆತ ಜಾಮೀನಲ್ಲಿ ಹೊರಗಿದ್ದರೆ ಆತನ ಮೇಲೆ ಆರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಟೈಮ್ ಬಾಂಡ್ ಇಲ್ಲ. ನಿನ್ನೆ ಮುಖ್ಯಮಂತ್ರಿಗಳು ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಚರ್ಚೆ ಆದದ್ದು ಏನಂತ ಹೇಳಿದ್ರೆ 60 ದಿವಸದೊಳಗೆ ನೀವು ಕಡ್ಡಾಯವಾಗಿ ಆರೋಪ ಪಟ್ಟಿ ಸಲ್ಲಿಸಲೇಬೇಕು ಅಂತ ಹೇಳಿ. ಆ ಆರೋಪ ಪಟ್ಟಿ ದಿನ ನಿಗದಿ ಮಾಡಿರೋದೇ 60 ದಿವಸ. ಅದು ಎಲ್ಲಿ ಆತ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ರೆ ಮಾತ್ರ, ಜೈಲಲ್ಲಿದ್ರೆ ಮಾತ್ರ. ಒಂದು ವೇಳೆ 60 ದಿವಸದೊಳಗೆ ನೀವು ಜೈಲಲ್ಲಿದ್ದ ಆರೋಪಿಯ ಮೇಲೆ ಆರೋಪ ಪಟ್ಟಿ ಸಲ್ಲಿಸಲಿಲ್ಲ ಅಂದ್ರೆ ವಿಚಾರಣಾ ನ್ಯಾಯಾಲಯ ಅನ್ಕಂಡೀಷನಲ್ ಬೇಲ್ ಕೊಡ್ತದೆ. ನೀವು ಆರೋಪ ಪಟ್ಟಿ ಸಲ್ಲಿಸಲೇಬೇಕು. ಹಾಗೆ ಅದರಿಂದ ಅವ್ರು ಈಗ ಹೇಳ್ತಿರೋದು ಯಾಕಂತ ಹೇಳಿದ್ರೆ ಅದು ಪ್ರವೃತ್ತಿ ಬೆಳೀತಾ ಇದೆ ಅಂತ. ಅದು ದಲಿತ ದೌರ್ಜನ್ಯ ತಡೆ ಕಾಯ್ದೆ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ. ಒಂದು ವೇಳೆ ಕೇಸ್ ಆಗತ್ತೆ, ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ. ಯಾಕಂದ್ರೆ ಇದು ಪ್ರಭಾವಿಗಳ ಮೇಲೆ ಆ ಪ್ರಕರಣಗಳು ದಾಖಲಾದರೆ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಮೆತ್ತಗಾಗ್ತಾರೆ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ದೂರು ಕೊಡುವಂತಹ ದಲಿತ ವ್ಯಕ್ತಿ ಯಾರಿದ್ದಾರೆ ಅವರು ಒಂದನೇ ನಿಮ್ನ ವರ್ಗಕ್ಕೆ ಸೇರಿದವರು ಮತ್ತು ಆರ್ಥಿಕವಾಗಿ ತೊಂದರೆಗೆ ಈಡಾದವರು, ಆರ್ಥಿಕ ಸಬಲತೆ ಇರುವುದಿಲ್ಲ ಅವರಿಗೆ. ಅಂತವರು ದೂರು ಕೊಟ್ಟಂತ ಸಂದರ್ಭದಲ್ಲಿ ಪ್ರತಿವಾದಿ ಆರೋಪಿ ಪ್ರಬಲರಾಗಿದ್ದರೆ ಪೊಲೀಸರು ಆತನ ಪರವಾಗಿ ಇರ್ತಾರೆ. ಆದ್ರಿಂದಾಗಿ ಅವರು ಉದ್ದೇಶಪೂರ್ವಕವಾಗಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡ್ಲಿಕ್ಕೆ ವಿಳಂಬ ಧೋರಣೆ ಅನುಸರಿಸ್ತಾರೆ. ನೀವು ಆರೋಪ ಪಟ್ಟಿ ಸಲ್ಲಿಸದೇ ಇದ್ದರೆ ಆತನ ವಿರುದ್ಧ ಪ್ರಾಸಿಕ್ಯೂಷನ್ ನಡೆಯಕ್ಕಿಲ್ಲ. ಆರೋಪ ಪಟ್ಟಿ ಸಲ್ಲಿಸಬೇಕು, ಅದರ ನಂತರ ಆ ಕೇಸು ಚಾರ್ಜ್ ಆಗಬೇಕು, ಅದರ ನಂತರ ಸಾಕ್ಷಿ ವಿಚಾರಣೆ ಆಗಬೇಕು, ಅದರ ನಂತರ ನ್ಯಾಯಾಲಯ ತೀರ್ಪು ಕೊಡಬೇಕು. ನೀವು ಆರೋಪ ಪಟ್ಟಿಯನ್ನೇ 2 ವರ್ಷ 3 ವರ್ಷ ಅವಕಾಶ ಇದೆ ಎನ್ನುವ ಕಾರಣಕ್ಕಾಗಿ ಮುಂದೂಡಿಸ್ಕೊಂಡು ಹೋದ್ರೆ ನಿಮ್ಗೆ ಸಹಜ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ವಿಚಾರದಲ್ಲಿ ಏನಂತ ಹೇಳಿ CRE ಸೆಲ್ ಅಂತ ಇದೆ, ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತ ಹೇಳಿ. ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಬ್ಬ SP ಇದ್ದಾರೆ, SP ಇದ್ದಾರೆ, DSP ಇದ್ದಾರೆ, ಇನ್ಸ್ಪೆಕ್ಟರ್ಗಳೆಲ್ಲ ಇದ್ದಾರೆ. ಅದೊಂದು ಫುಲ್ ಫ್ಲೆಜ್ಡ್ ಒಂದು ವಿಂಗ್ ಅದು, ಆಯ್ತಾ. ಅದಕ್ಕೆ DIG ಇದ್ದಾರೆ, IG ಇದ್ದಾರೆ, DG ಮಟ್ಟದ ಅಧಿಕಾರಿಗಳು ಆ CRE ಸೆಲ್ಗೆ ಇದೆ. ಇದು ಕೇವಲ ದಲಿತ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಬರುವಂತ ಎಲ್ಲ ಅಪರಾಧಗಳನ್ನು ಮೇಲುಸ್ತುವಾರಿ ನೋಡ್ಕೊಳ್ಳುವಂತ ಒಂದು ಘಟಕ. ಅದಕ್ಕೆ DG ಮಟ್ಟದ ಅಧಿಕಾರಿಗಳಿದ್ದಾರೆ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಗೆ ಇದೆ ಸಬ್ ಇನ್ಸ್ಪೆಕ್ಟರ್, DSP, ಅದೇ ರೀತಿ CRE ಸೆಲ್ ಅಂತ ಇದೆ, ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತ ಹೇಳ್ತೇವೆ ನಾವು. ಆ ಸೆಲ್ನವರಿಗೆ ಅಧಿಕಾರ ಏನಂತ ಹೇಳಿದ್ರೆ, ಪೊಲೀಸರು ಕೇಸು ಸರಿಯಾಗಿ ದಾಖಲು ಮಾಡಿಕೊಂಡಿದ್ದಾರೋ, ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿದಾರ, ಸರಿಯಾದ ರೀತಿಯಲ್ಲಿ ಅದನ್ನು ಮಾನಿಟರಿಂಗ್ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ಅವ್ರದ್ದು. ಅವರ ಫೈಲ್ ಬಂತ ನೋಡಿದ್ರು, 1-2 ಇನ್ಸ್ಟ್ರಕ್ಷನ್ ಕೊಟ್ಟರು, ಅಲ್ಲಿಗೆ ಬಿಟ್ರು. ಮತ್ತೆ ಅದನ್ನು ನೋಡಿದ್ರೆ ಆರೋಪಿ ಅರೆಸ್ಟ್ ಆಯ್ತಾ, ಆರೋಪಿಯಿಂದ ತೊಂದರೆ ಆಗ್ತಾ ಇದೆಯಾ ದೂರದರ್ರಿಗೆ, ಇಂಥದನ್ನು ಮಾನಿಟರಿಂಗ್ ಮಾಡ್ಬೇಕು ಆ ಸೆಲ್ಲು. ಅವರು ಮಾಡ್ತಾ ಇಲ್ಲ. ಅದರಿಂದಾಗಿ ಯಾರು ನೈಜವಾಗಿ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾನೆ ಅವನಿಗೆ ಸಹಜ ನ್ಯಾಯ ಸಿಗ್ತಾ ಇಲ್ಲ ಅಂತ ಆತಂಕ ಇರೋದು. ಇದರಲ್ಲಿ ಏನಾಗಿದೆ ಅಂತ ವಾಸ್ತವವಾಗಿ ನಾವು ಹೇಳುದಂತ ಹೇಳಿದ್ರೆ, ಕೆಲವೊಂದು ಸಂಘಟನೆಗಳಿವೆ, ದಲಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂತ ಕೆಲವೊಂದು ಸಂಘಟನೆಗಳಿವೆ. ಆ ಸಂಘಟನೆಗಳು ಇದರ ಬಗ್ಗೆ ಸೂಕ್ತವಾದಂತಹ ನಿರ್ಧಾರಗಳನ್ನು, ಹೋರಾಟಗಳನ್ನು ನಡೆಸಿದಂಥದ್ದು ಇದೆ. ಆದರೆ ಪ್ರತಿ ಬಾರಿಯೂ ಆ ಸಂಘಟನೆಗಳ ಹೆಸರು ಹೇಳಿಕೊಂಡು ಕೆಲವರು ವ್ಯವಹಾರ ಮಾಡಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ
ಪೊಲೀಸ್ ಅಧಿಕಾರಿಗಳಿಗೆ ಇಡೀ ಪ್ರಕರಣದ ಬಗ್ಗೆ ಒಂದು ಸಂಶಯ ಮೂಡುವಂತ ಪ್ರಶ್ನೆ ಬರ್ತದೆ. ದೂರುದಾರನನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡು ಯಾರು ಆರೋಪಿಗಳಿದ್ದಾರೆ ಅವರೊಟ್ಟಿಗೆ ಡೀಲ್ ಮಾಡುವಂಥದ್ದು, ಈ ರೀತಿಯ ವ್ಯವಹಾರಗಳು ನಡೆದದ್ದು ಅಧಿಕಾರಿಗಳ ಗಮನಕ್ಕೆ ಬಂದದ್ದು ಇದೆ. ಆದ್ದರಿಂದಾಗಿ ನಿಮಗೆ ಕೆಲವೊಂದು ನಿರ್ದಿಷ್ಟ ಪ್ರಕರಣಗಳಲ್ಲಿ, ನೈಜ ಪ್ರಕರಣಗಳಲ್ಲಿ ದೂರುದಾರನಿಗೆ ಸೂಕ್ತ ರೀತಿಯಲ್ಲಿ ನ್ಯಾಯ ಮರೀಚಿಕೆಯಾಗಿರುವುದು. ಯಾಕಂದ್ರೆ ಯಾರಾದ್ರೂ ಒಬ್ಬ ಡೀಲ್ ಮಾಸ್ಟರು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂದ ಅಂತ ಹೇಳಿದ ಕೂಡಲೇ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಜಾಗ್ರತೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಈತ ಈ ವಿಚಾರದಲ್ಲಿ ಯಾರು ಸಂತ್ರಸ್ತ ಇದ್ದಾನೆ ಅವನಿಗೆ ಅನ್ಯಾಯ ಮಾಡ್ತಾ ಇದ್ದಾನೆ, ಆದ್ರಿಂದ ನಾವು ಈ ಪ್ರಕರಣವನ್ನು ಆದಷ್ಟು ಜಾಗ್ರತೆಯಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ. ಕೇವಲ ದೂರುದಾರನಿದ್ದರೆ ದೂರುದಾರನ ಪರವಾಗಿ ಸರ್ಕಾರ ಇರ್ತದೆ, ಇಲಾಖೆ ಇರ್ತದೆ, ಎಲ್ಲವೂ ಇರ್ತದೆ, ಸರಿಯಾದ ರೀತಿಯಲ್ಲಿ ಹೋಗ್ತದೆ. ಯಾವಾಗ ಮಿಡ್ಲ್ ಮ್ಯಾನ್ ಬರ್ತಾರ, ಮಧ್ಯವರ್ತಿ ಅಂತ ಹೇಳಿ ಯಾರು ಬರ್ತಾರ, ಆ ಸಂದರ್ಭದಲ್ಲಿ ಅದರ ಮೇಲೆ ತನಿಖೆಗಳು ಸ್ವಲ್ಪ ಕುಂಠಿತ ಆಗ್ತಾ ಹೋಗ್ತದೆ. ಅವರು ಮತ್ತೆ ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದ SST ಸಭೆ ಇದೆ, ಉಪವಿಭಾಗದ ಮಟ್ಟದ SST ಸಭೆ ಇದೆ. ಆ ಸಭೆಗಳಲ್ಲಿ ಒಬ್ಬ ಹಿಡಿತಾ ಇರ್ತಾರೆ, ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳ್ತಾ ಇರ್ತಾರೆ. ಅದರಿಂದಾಗಿ ನೈಜ ಸಂತ್ರಸ್ತ ಯಾರಿದ್ದಾರೆ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ, ಅದು ವಿಳಂಬ ಆಗುತ್ತೆ. ಮತ್ತೆ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲೆಲ್ಲ ಕೇಸನ್ನೇ ತಗೊಳ್ಳೋದಕ್ಕೆ ರೆಡಿ ಇರಲ್ಲ ಅಲ್ವಾ ಸರ್? ಇಲ್ಲ, ಕೇಸ್ ತಗೊಳ್ತಾರೆ. ಯಾಕಂತ ಹೇಳಿದ್ರೆ ನಿಮಗೆ ನೀವು ಒಂದು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರಿಗೆ ಒಂದು 100 ಕಂಪ್ಲೇಂಟ್ಗಳನ್ನು ನೋಡಿರ್ತಾರೆ ಸಾಮಾನ್ಯವಾಗಿ. ನೀವು ಕೊಂಡೋಗಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಅನ್ನು ನೋಡಿಯೇ ಅವರು ಆಲೋಚನೆ ಮಾಡ್ತಾರೆ, ಇದರಲ್ಲಿ ಸತ್ಯ ಎಷ್ಟಿದೆ ಸುಳ್ಳು ಎಷ್ಟಿದೆ ಅಂತ ಹೇಳಿ. ಒಬ್ಬ ವಕೀಲರ ಹತ್ರ ಹೋಗಿ ನೀವು ಕಂಪ್ಲೇಂಟ್ ಬರೆಸಿದ್ರೆ ವಕೀಲರು ಕಂಪ್ಲೇಂಟ್ ಬರೀತಾರೆ ಹೇಗೆ ಅಂತ ಹೇಳಿದ್ರೆ ಎಲ್ಲವನ್ನು ಸೇರಿಸಿಕೊಂಡು ಹೋಗ್ತಾರೆ. ಆರೋಪಿಗೆ ಗರಿಷ್ಠ ಶಿಕ್ಷೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ನಡೆದದ್ದು ಘಟನೆ ಕ್ಷುಲ್ಲಕ ಆಗಿರ್ಬೋದು, ಆ ಕ್ಷುಲ್ಲಕ ಘಟನೆಗೆ ಬಣ್ಣ ಕಟ್ಟಿ ಅದಕ್ಕೆ ಪೌಡರ್ ಹಾಕಿ ಅದಕ್ಕೆ ಬಿಂದಿಟ್ಟು ಎಲ್ಲ ರೀತಿಯಲ್ಲಿ ಅವರನ್ನು ಶೃಂಗಾರಗೊಳಿಸಿ ಚಂದ ಮಾಡ್ತಾರೆ. ಯಾಕಂದ್ರೆ ಅವರು 500 ರೂಪಾಯಿ ಫೀಸ್ ತಗೊಂಡಿರ್ತಾರೆ, ಅದಕ್ಕೆ ಬಗ್ಗೆ ಕಷ್ಟ. ಆ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ಗೆ ಹೋದ ಕೂಡಲೇ ಪೊಲೀಸರು ಸುರಿಗೆ ನೋಡ್ತಾರೆ, ಇದು ಇಂಥದ್ದು ಇದರಲ್ಲಿ. ಆಗ ಅವರು ಇವರನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ಮೊದಲನೇಯಾಗಿ ಇರುವುದಂತಂದ್ರೆ ಕೇವಲ ಅವನ ಜಾತಿಯೇ ಕೇಸಿಗೆ ಆಧಾರವಾಗಿರಬಾರ್ದು ಅಂತ, ಆಧಾರವಾಗಿರಬಾರ್ದು ಅಂತ ಹೇಳಿ. ವಾಸ್ತವವಾಗಿ ನೀವು ಯಾವುದೋ ಒಂದು ಕೇಸನ್ನು ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದರೆ ಹೈಕೋರ್ಟು ಆ ಕೇಸಿಗೆ ತಡೆಯಾಜ್ಞೆ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಕಾನೂನಲ್ಲಿ ಕೆಲವೊಂದು ಅವಕಾಶಗಳಿವೆ ಆರೋಪಿಗಳು ತಪ್ಪಿಸಿಕೊಳ್ಳಲಿಕ್ಕೆ. ಕಾನೂನಲ್ಲೇ ಕೆಲವೊಂದು ಅವಕಾಶಗಳಿವೆ. ನೀವು ಬಂದ ದೂರನ್ನೇ ನೇರವಾಗಿ PCR ಆಕ್ಟ್ ಅಲ್ಲಿ FIR ಮಾಡಿದ್ರೆ, ಅದರ ಸರ್ಟಿಫೈಡ್ ಕಾಪಿಯನ್ನು ತೆಗೆದು ಅದನ್ನು ಹೈಕೋರ್ಟ್ ಅಲ್ಲಿ ನೀವು ಚಾಲೆಂಜ್ ಮಾಡಿದ್ರೆ ಹೈಕೋರ್ಟ್ ಸ್ಟೇ ಕೊಡ್ತದೆ. ಯಾಕೆ ಗೊತ್ತಾ? PCR ಆಕ್ಟ್ ಎನ್ನುವುದು ಸ್ಪೆಷಲ್ ಆಕ್ಟ್, ವಿಶೇಷವಾದ ಒಂದು ಕಾಯ್ದೆ. ಅದು ದಲಿತ ವರ್ಗದ ಜನರ ಶ್ರೇಯೋಭಿವೃದ್ಧಿಗಾಗಿ ಮತ್ತು ಅವರಿಗೆ ರಕ್ಷಣೆ ಒದಗಿಸುವುದಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂತ ಒಂದು ಪ್ರಬಲ ಕಾಯ್ದೆ. ಆದ್ದರಿಂದ ಆ ಕಾಯ್ದೆ ಅಡಿಯಲ್ಲಿ ನೀವು ಕೇಸು ದಾಖಲಿಸಿಕೊಳ್ಳುವಂತಿಲ್ಲ. ಅದು ಮೊದಲಿಗೆ ನೀವು ದೂರು ಬಂತು, ಕಾನ್ಸಿಗೇಬಲ್ ಇದೆ, ನೀವು FIR ಮಾಡಬೇಕು. FIR ಮಾಡಿದ ಮೇಲೆ ಆ FIR ನ ಮೇಲೆ ತನಿಖೆ ಮಾಡಬೇಕು. ತನಿಖೆ ಮಾಡಿ ಆರೋಪಿಗಳನ್ನು ಬಂಧನ ಮಾಡಬೇಕು, ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಪಡಿಸುವಂತ ಸಂದರ್ಭದಲ್ಲಿ ನ್ಯಾಯಾಲಯವನ್ನು ಕೋರಿಕೊಳ್ಬೇಕು. ಇದು ನಮ್ಮ ಈವರೆಗಿನ ತನಿಖೆಯಲ್ಲಿ ಇದು ಪ್ರಿವೆನ್ಷನ್ ಆಫ್ ಸಿವಿಲ್ ರೈಟ್ಸ್ ಆಕ್ಟ್ ನ ಅಡಿಯಲ್ಲಿ ಬರುವಂತ ಸಾಧ್ಯತೆಗಳಿವೆ. ಕೆಲವೊಂದು ದಾಖಲೆಗಳ ಸಂಗ್ರಹ ಆಗಬೇಕಾದ್ರೆ ಅದರಿಂದಾಗಿ ಆರೋಪಿಗೆ ಜಾಮೀನು ಕೊಡಬಾರ್ದು ಅಂತೇಳಿ ಒಂದು ಮನವಿಯನ್ನು ಮಾಡ್ಕೊಳ್ಬೇಕು. ಕೋರ್ಟ್ ಅದನ್ನು ಮನ್ನಿಸ್ತದೆ. ಯಾಕಂದ್ರೆ ಇದು ಬೇರೆ ಆಕ್ಟ್ ಇದಕ್ಕೆ ಅಟ್ರಾಕ್ಟ್ ಆಗ್ತದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಆತನ ಯಾರು ದೂರುದಾರ ಇದ್ದಾರೆ ಆತನ ಜಾತಿ ಸರ್ಟಿಫಿಕೇಟ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು.
ಸ್ಥಳ ಮಹಜರು ಮಾಡಬೇಕು, ಅಲ್ಲಿ ಕೆಲವು ಸಾಕ್ಷಿದಾರರನ್ನು ಗುರುತಿಸಬೇಕು, ಅವರ ಹೇಳಿಕೆಗಳನ್ನು ಪಡ್ಕೊಳ್ಬೇಕು. ಇಷ್ಟು ಆದ ಮೇಲೆ ನ್ಯಾಯಾಲಯಕ್ಕೆ ಒಂದು ರಿಪೋರ್ಟ್ ಕೊಡಬೇಕು. ಇದು PCR ಆಕ್ಟ್ ನ ಇಂತಿಂತ ಸೆಕ್ಷನ್ಗಳಿಗೆ ಅಡಿಯಲ್ಲಿ ಇದು ಈ ಪ್ರಕರಣ ಅಟ್ರಾಕ್ಟ್ ಆಗ್ತದೆ, ಅದರಿಂದ ಆ ಪ್ರಕರಣಕ್ಕೆ ಈ ಆಕ್ಟ್ ಅನ್ನು ಸೇರಿಸಬೇಕು ಅಂತ ಹೇಳಿ. ಇದು ಕಾನೂನಾತ್ಮಕವಾಗಿ ಸರಿಯಾದ ಅಂತ, ಕಾನೂನಾತ್ಮಕವಾಗಿ ಸರಿಯಾದ ಅಂತ ಅದು. ಆ ರೀತಿಯಾಗಿ FIR ದಾಖಲಾದ್ರೆ ಆರೋಪಿಗೆ ಕನಿಷ್ಠ 2 ತಿಂಗಳು ಜಾಮೀನು ಸಿಕ್ಕುವುದಿಲ್ಲ. 60 ದಿನಗಳ ಕಾಲ ಜಾಮೀನು ಸಿಕ್ಕುವುದಿಲ್ಲ ಚಾರ್ಜ್ ಶೀಟ್ ಆಗುವವರೆಗೆ. ಚಾರ್ಜ್ ಶೀಟ್ ಆದ ಮೇಲೆ ಅಗತ್ಯ ಇಲ್ಲದಂದ್ರೆ ಅವನನ್ನು ಜಾಮೀನ ಮೇಲೆ ಬಿಡಬಹುದು. ಇಲ್ಲಿ ಮೊದಲಿಗೆ ಇವರು FIR ಅಲ್ಲಿ PCR ಆಕ್ಟ್ ಹಾಕ್ತಾರೆ, ಆರೋಪಿಯನ್ನು ಕೊಂಡೋಗ್ತಾರೆ, ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ. ಒಬ್ಜೆಕ್ಷನ್ ಹಾಕ್ಲಿಕ್ಕೆ ಟೈಮ್ ಸಿಗುವುದಿಲ್ಲ, ಅದರಿಂದಾಗಿ ಅದನ್ನು JC ಕಳಿಸ್ತಾರೆ. ಮರುದಿವಸ ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ, ಅದರ ಮರುದಿವಸ ಸರ್ಕಾರಿ ವಕೀಲರು ಒಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಆವತ್ತೆ ಆರ್ಗ್ಯುಮೆಂಟ್ ಕೌಂಟರ್ ಆರ್ಗ್ಯುಮೆಂಟ್ ಆಗುತ್ತೆ, ನ್ಯಾಯಾಧೀಶ ಬೇಲ್ ಕೊಡ್ತಾರೆ. ಬೇಲ್ ಕೊಡ್ಲೇಬೇಕು, ಯಾಕಂದ್ರೆ ಇದು ವೇಲೇಬಲ್ ಅಫೆನ್ಸ್, ಅದು ಬೇಲ್ ಕೊಡ್ಲೇಬೇಕು ನ್ಯಾಯಾಧೀಶರು. ಅದೇ ಬೇಲ್ ಕೊಡ್ತಾರೆ. ಇವಾಗ ಈಚೆಯಿಂದ ಹೋದ ಆಚೆಯಿಂದ ಬಂದ 1-2 ದಿವಸ ಜೈಲಲ್ಲಿ ಕೂತಂತೂ ಅವನಿಗೆ ಲಾಭ ಆಯ್ತಲ್ಲ. ನಾವು ಇಂತಹ ಪ್ರಕರಣಗಳನ್ನ, ಯಾಕಂದ್ರೆ ಇದರಲ್ಲಿ 10% ಪ್ರಕರಣಗಳು ಜೆನ್ಯೂನ್ ಇರ್ತದೆ, 90% ಪ್ರಕರಣಗಳು ಜೆನ್ಯೂನ್ ಇರಲ್ಲ, ಕ್ರಿಯೇಟ್ ಮಾಡಿದಂತ ಪ್ರಕರಣಗಳಿವೆ. ಆದರೆ ಈಗ 90% ಕ್ರಿಯೇಟ್ ಮಾಡಿದ ಪ್ರಕರಣಗಳ ದೆಸೆಯಿಂದ 10% ಜೆನ್ಯೂನ್ ಪ್ರಕರಣಗಳಿದೆಯಲ್ಲ, ಅಂತವರಿಗೆ ಅನ್ಯಾಯ ಆಗ್ತಾ ಇದೆ. ಅಂತವರಿಗೆ ಅನ್ಯಾಯ ಆಗಬಾರದು ಅಂತ ಹೇಳಿ ಮುಖ್ಯಮಂತ್ರಿಗಳು ಇಂಥ ಒಂದು ಸಭೆ ಮಾಡಿ ಸೂಚನೆ ಕೊಟ್ಟಿರೋದು. ಇಡೀ ಪ್ರಕರಣವನ್ನು ಮಾನಿಟರಿಂಗ್ ಮಾಡಬೇಕು ಅಂತ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ದೂರುದಾರನಿಗೆ 25,000 ರೂಪಾಯಿಗಳ ಪರಿಹಾರ ಕೊಡುವಂತ ಒಂದು ಸೂಚನೆ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು 25,000 ರೂಪಾಯಿ ಪರಿಹಾರ ಕೊಡಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ FIR ದಾಖಲಾಗುತ್ತೆ. ಆ FIR ನ ಪ್ರತಿಯನ್ನು ಇಟ್ಟು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಒಂದು ಅರ್ಜಿ ಕೊಟ್ರೆ ಅವರು 7,000 ರೂಪಾಯಿ ಪರಿಹಾರ ಕೊಡ್ತಾರೆ ನೇರವಾಗಿ. ಅದು ಅವನ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಯ್ತಾ? ಅದಾಗಿ 1 ತಿಂಗಳ 1.5 ತಿಂಗಳಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಚಾರ್ಜ್ ಶೀಟ್ ಕಾಪಿಯನ್ನು ತಂದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟರೆ ಮತ್ತೆ 18,000 ರೂಪಾಯಿ ಅವನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಪ್ರೊಸೀಜರ್. ಆ 25,000 ರೂಪಾಯಿಯ ಪರಿಹಾರಕ್ಕಾಗಿ ಕೆಲವು ಸ್ವಘೋಷಿತ ನಾಯಕರೆಲ್ಲ ಇದ್ದಾರೆ. ಇವರು ಒಬ್ಬನಿಗೆ ಏನಾದರೂ ತೊಂದರೆ ಆಯ್ತು ಅಂತ ಇಟ್ಕೊಂಡ್ರೆ ಅವನನ್ನು ಹಿಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿಸ್ತಾರೆ. ಆ FIR ಕಾಪಿಯನ್ನು ತೆಗೆದುಕೊಳ್ತಾರೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಕೊಡ್ತಾರೆ. ಅಲ್ಲಿಂದ ಅವನ ಅಕೌಂಟಿಗೆ 7,000 ರೂಪಾಯಿಯನ್ನು ಟ್ರಾನ್ಸ್ಫರ್ ಮಾಡಿಸ್ತಾರೆ. ಇವನನ್ನು ಕರ್ಕೊಂಡು ಹೋಗ್ತಾರೆ ಬ್ಯಾಂಕಿಗೆ. ಅವನಿಗಾಗಿಯೇ ಒಂದು ಅಕೌಂಟ್ ಓಪನ್ ಮಾಡ್ತಾರೆ ಒಂದು ಬ್ಯಾಂಕಲ್ಲಿ. ಅವನಿಗಾಗಿಯೇ ಒಂದು ಅಕೌಂಟ್ ಓಪನ್ ಮಾಡಿ ಅಲ್ಲಿಂದ 2 ಲೀಫ್ ಚೆಕ್ ತಗೊಳ್ತಾರೆ. ನೆನಪಿಟ್ಕೊಳ್ಳಿ ಹೇಗೆ ಮಾಡ್ತಾರೆ ಅಂತ ಹೇಳ್ತೇನೆ. 2 ಲೀಫ್ ಚೆಕ್ ತಗೊಂಡು ಅವನು ಸಿಗ್ನೇಚರ್ ತಗೊಳ್ತಾರೆ ಚೆಕ್ಕಿಗೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೊಟ್ಟಂತ ಚೆಕ್ ಅನ್ನು ಆ ಅಕೌಂಟಿಗೆ ಹಾಕ್ತಾರೆ. 3 ದಿವಸದಲ್ಲಿ ಚೆಕ್ ಆನರ್ ಆಗುತ್ತೆ. ಅವನ ಅಕೌಂಟಿಗೆ 7,000 ಬಂತು. ಇವರು ಆ 7,000ಕ್ಕೆ ಈ ಚೆಕ್ ಬರೆದು ಆ ಬ್ಯಾಂಕಿಗೆ ಕೊಡ್ತಾರೆ. 7,000 ರೂಪಾಯಿ ತಗೊಳ್ತಾರೆ. ಅದರಲ್ಲಿ ಅವನಿಗೆ 200 ರೂಪಾಯಿ ಕೊಡ್ತಾರೆ. 6,800 ರೂಪಾಯಿ ಇವರಿಗೆ ಸೇಗೆ ಹಾಕೊಂಡು ಹೋಗ್ತಾರೆ. ಅದನಂತರ ಪುನಃ ಪೊಲೀಸ್ ಅಧಿಕಾರಿಗಳ ಮೇಲೆ ಪ್ರೆಷರ್ ಆಗ್ತಾರೆ. ಅದನ್ನು ಚಾರ್ಜ್ ಶೀಟ್ ಮಾಡಲಿಲ್ಲ ಅಂತ ಹೇಳಿ SST ಮೀಟಿಂಗ್ ಅಲ್ಲಿ ಹೇಳ್ತಾರೆ. ಚಾರ್ಜ್ ಶೀಟ್ ಆಗ್ತದೆ. ಆ ಕಾಪಿಯನ್ನು ತೆಗಿತಾರೆ. ಪುನಃ ಬರ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಅಂತ, ಚಾರ್ಜ್ ಶೀಟ್ ಆಗಿದೆ, ಬಾಕಿದ 18,000 ಕೊಡಿ ಅಂತ ಹೇಳಿ ಅವನು ಪುನಃ ಚೆಕ್ ಬರೆದು ಕೊಡ್ತಾನೆ. ಸರ್ಕಾರದಿಂದ ಕೊಡುವಂಥದ್ದು. ಆ ಚೆಕ್ಕನ್ನು ಕೊಂಡೋಗಿ ಪುನಃ ಆ ಅಕೌಂಟಿಗೆ ಹಾಕ್ತಾರೆ. ಮೊದಲೇ ಸೈನ್ ಹಾಕಿ ಕೊಟ್ಟ ಒಂದು ಬ್ಲ್ಯಾಂಕ್ ಚೆಕ್ ಇದೆ ಅವರ ಹತ್ರ. ಅದರಲ್ಲಿ ಅಷ್ಟು ಅಮೌಂಟ್ ಅನ್ನು ಬರೆದು ಡ್ರಾ ಮಾಡ್ತಾರೆ. ಪುನಃ ಅವನಿಗೆ 200 ರೂಪಾಯಿ ಕೊಡ್ತಾರೆ. ಅವನಿಗೆ 400 ಸಿಕ್ಕುದು 25,000. ಈ ರೀತಿಯ ಸ್ಕ್ಯಾಮ್ಗಳು ನಡೆಯುತ್ತೆ ಅಂತ
ಆಕ್ಟ್ ಅಡಿಯಲ್ಲಿ ನಡೀತದೆ. ನಡೆಯುತ್ತೆ. ಆದ್ರಿಂದಾಗಿ ಅದು ದುರುಪಯೋಗ ಆಗ್ತಾ ಇದೆ ಎನ್ನುವುದು ಆರೋಪ ಇರುವುದು. ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ಒಂದು ಸಣ್ಣ ಬ್ರೇಕ್. ಇದೀಗ ಸುದ್ದಿಯಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553.
Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುಗೆ ಮತ್ತೊಮ್ಮೆ ಸ್ವಾಗತ. ಸರ್, ಈಗ ಸುಳ್ಳು ಜಾತಿ ಪ್ರಮಾಣದ ಬಗೆಗೆ ತುಂಬಾ ಆಕ್ಷೇಪ ವ್ಯಕ್ತವಾಗಿರುವಂತದ್ದು ಸರ್. ನೋಡಿ, ಸುಳ್ಳು ಜಾತಿ ಪ್ರಮಾಣ ಪತ್ರ ಹೇಗೆ ಕೊಡ್ತಾರಂತ ಹೇಳಿದ್ರೆ, ನೀವೊಂದು ತಾಲೂಕು ಆಫೀಸಿಗೆ ಹೋಗಿ ಒಂದು ನಾನು ಇಂಥ ಜಾತಿ ಅಂತೇಳಿ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸ್ತೀರಿ. ಆ ಅರ್ಜಿಯನ್ನು ಕೌಂಟರ್ ಅವ ತಗೊಳ್ತಾನೆ. ಕೌಂಟರ್ ಅವ ಸಂಬಂಧಪಟ್ಟ ವಿಎಗೆ ಅದನ್ನು ಫಾರ್ವರ್ಡ್ ಮಾಡ್ತಾನೆ. ವಿಎಗೆ ಆ ಊರಿನಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಮನೆಗಳಿವೆ, ಎಲ್ಲ ಮಾಹಿತಿಗಳು ವಿಎಗೆ ಇರಬೇಕು. ಅವ ನೋಡ್ತಾನೆ, ಹೇಗೋ ಜಾತಿ ಪ್ರಮಾಣ ಅವನೇ ಹೇಳಿದಾರಲ್ಲ ನಾನು ಮೊಗೇರ ಅಂತ ಹೇಳಿ, ಇವನು ಮೊಗೇರ ಅಂತ ಹೇಳಿ ಬರೆದು ಕೊಡ್ತಾನೆ. ವಿಎ ಬರೆದು ಕೊಟ್ಟ ಮೇಲೆ ಆರ್ಐಗೆ ಹೋಗ್ತದೆ. ಆರ್ಐ ಅದನ್ನು ಪಾಸ್ ಮಾಡ್ತಾರೆ. ಆರ್ಐ ಕೊಟ್ಟ ಮೇಲೆ ಅದು ತಹಶೀಲ್ದಾರಿಗೆ ಹೋಗ್ತದೆ. ತಹಶೀಲ್ದಾರ್ ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ. ಆ ಜಾತಿ ಪ್ರಮಾಣ ಪತ್ರ ತಗೊಂಡು ಆತ ಅವನಿಗೆ ಸಿಗುವಂತಹ ಮೀಸಲಾತಿ ಸೌಲಭ್ಯ ಏನಿದೆ ಅದನ್ನು ಪಡ್ಕೊಳ್ತಾನೆ. ಅದು ಸರ್ಕಾರಿ ಉದ್ಯೋಗಕ್ಕೆ ಹೋಗಿರ್ಬೋದು, ಬೇರೆ ಬೇರೆ ಯೋಜನೆಗಳ ಅನುಕೂಲ ಪಡ್ಕೊಳ್ಳಿರ್ಬೋದು ಅಂತ ತಗೊಳ್ತಾನೆ. ಇದರಿಂದಾಗಿ ಏನಾಗ್ತದೆ, ನೈಜ ಫಲಾನುಭವಿ ಯಾರು ಇರಬೇಕು ಅವನಿಗೆ ತೊಂದರೆ ಆಗ್ತದೆ. ಇವಾಗ ಮೇಲ್ಜಾತಿಯವನು ಮಾಡಿದ್ದರಿಂದ ಅದ ನಂತರ ಅದು ಯಾರಾದರೂ ಕಂಪ್ಲೇಂಟ್ ಮಾಡಿದರೆ ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿದರೆ ಯಾರು ತಗೊಂಡಿದ್ದಾನೆ ಅವನಿಗೆ ಶಿಕ್ಷೆ ಆಗತ್ತೆ. ಅಂದ್ರೆ ಕೊಟ್ಟವನಿಗೆ ಏನಾಗುತ್ತೆ, ಕೊಟ್ಟವ ಯಾರು ಆ ವ್ಯಕ್ತಿಗೆ ಏನಾಗುತ್ತೆ, ಅವನ ಮೇಲೆ ಒಂದು ಇಲಾಖಾ ತನಿಖೆ ಆಗುತ್ತೆ. ಅಲ್ಲಿಗೆ ಅದು ಮುಚ್ಚಿ ಹೋಗುತ್ತೆ. ವಿಷಯ ಇಷ್ಟೇ, ಜಾತಿ ಪ್ರಮಾಣ ಪತ್ರ ಅಂತ. ನೀವು ಜಾತಿ ಪ್ರಮಾಣ ಪತ್ರ ಕೊಡುವಾಗ ನೀವು ಅವನ ಆದಾಯ ಪ್ರಮಾಣ ಪತ್ರವನ್ನು ಕೊಡ್ತೀರಿ. ಆದಾಯ ಮತ್ತು ಜಾತಿ ಒಂದೇ ಫಾರ್ಮೆಟ್ ಅಲ್ಲಿ ಇರುವುದು, ಅದರಲ್ಲಿ ಕೊಡ್ತೀರಿ. ಒಮ್ಮೆ ಆದಾಯ ಮಾತ್ರ ಬೇಕು ಅಂತಂದ್ರೆ ನೀವು ಜಾತಿ ಬೇಡ ಅಂತ ಬರೆದು ಕೊಟ್ರೆ ಆಯ್ತು. ಖಾಲಿ ಆದಾಯ ಮಾತ್ರ ಕೊಡ್ತಾರೆ, ಅಷ್ಟೊತ್ತಿಗೆ ನೀವು ದಾಖಲೆ ಕೊಡಬೇಕು. ಅಂದ್ರೆ ಏನು ಮಾಡಿದ್ರು ವಿಎ ಮಾಡಬೇಕು, ವಿಲೇಜ್ ಅಕೌಂಟೆಂಟ್ ಮಾಡಲೇಬೇಕು. ವಿಲೇಜ್ ಅಕೌಂಟೆಂಟ್ ಮಾಡದೇ ಇದ್ರೆ ವಿಲೇಜ್ ಅಕೌಂಟೆಂಟ್ಗೆ
ಈಗ ಒಬ್ಬ ಜಾತಿ ಪ್ರಮಾಣ ಪತ್ರ ಕೇಳಿದಂತ ಇಟ್ಕೊಳ್ಳಿ, ವಿಲೇಜ್ ಅಕೌಂಟೆಂಟ್ಗೆ ಡೌಟ್ ಬಂತು, ಇವ ಆ ಜಾತಿ ಅವನು ಅಲ್ವಾ ಹೌದಾ ಅಲ್ವಾ ಅಂತ ಹೇಳಿ ಏನೋ ಇಟ್ಟುಕೊಂಡಂತ ಇಟ್ಕೊಳ್ಳಿ, ಅವನೇನು ಮನೆಗೆ ಹೋಗಿ ಎನ್ಕ್ವೈರಿ ಮಾಡೋದಿಲ್ಲ. ಆಕ್ಚುಲಿ ಅವನು ಮನೆಗೆ ಹೋಗಿ ತನಿಖೆ ಮಾಡಬೇಕು, ಅಕ್ಕಪಕ್ಕದವ್ರ ಹತ್ರ ಕೇಳಬೇಕು ಇವ ಯಾವ ಜಾತಿ ಅಂತ ಹೇಳಿ, ಅದನ್ನು ಮಾಡಲ್ಲ. ಬೇಕಾದವ ಬರ್ತಾನೆ ಇಲ್ಲಿಗೆ ಅಂತೇಳಿ ಅವನು ಸುಮ್ಮನೆ ಕೂತಿರ್ತಾನೆ. ಆಗ ಬರ್ತು ಸರ್ ನಾವೊಂದು ಜಾತಿ ಪ್ರಮಾಣ ಪತ್ರಿಕೆ ಅರ್ಜಿ ಕೊಟ್ಟಿದ್ದೇನೆ, ಹೌದು ಬಂದಿದೆ ಮಾಡಿ ಕಳಿಸ್ತೇನೆ ಅಂತ ಹೇಳ್ತಾನೆ. ಒಂದು 500 ಕೊಡ್ತಾನೆ, ಇವ ಅದನ್ನು ತಗೊಂಡು ಜಾಬಿಗೆ ಹಾಕ್ತಾನೆ. ಈ ರೀತಿಯ ವ್ಯವಸ್ಥೆಯಿಂದಾಗಿ ಜಾತಿ ಪ್ರಮಾಣ ಪತ್ರಗಳು ದುರುಪಯೋಗ ಆಗ್ತಾ ಇರೋದು. ಇದಕ್ಕೆ ಶಿಕ್ಷೆ ಏನಿದೆ? ಏನಿದೆ ಶಿಕ್ಷೆ? ನಿಮ್ಗೆ ತಹಶೀಲ್ ಇದು ಒಂದು VRA ಮೇಲೆ ಒಂದು ಕ್ರಮ ತಗೊಳ್ಬೇಕು ಅಂತ ಆದ್ರೆ ಯಾರು ತಗೊಳ್ಬೇಕು? ತಹಶೀಲ್ದಾರ್ ತಗೊಳ್ಬೇಕು. ಹೌದು, ಕರೆಕ್ಟ್. ತಹಶೀಲ್ದಾರ್ ತಗೊಳ್ಬೇಕು. ಅವ್ರು ಏನ್ ಮಾಡ್ತಾರೆ? ಆ ರೀತಿಯಾಗಿ VAಗಳ ಮೇಲೆ ಕ್ರಮ ತಗೊಂಡು ರಾಜ್ಯದಲ್ಲಿ ಯಾವ VAಯೂ ಇಲಾಖೆಯಲ್ಲಿ ಡ್ಯೂಟಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾಡಿ ಆಗ್ತವೆ ಅವು. ಆದ್ರಿಂದಾಗಿ ಅವರಿಗೆ ಒಂದು ಸರ್ಕಾರಿ ನೌಕರ ಅನ್ನೋ ಅವರಿಗೆ ಒಂದು ಪ್ರೊಟೆಕ್ಷನ್ ಇರ್ತದೆ. ಆ ಪ್ರೊಟೆಕ್ಷನ್ ಅಡಿಯಲ್ಲಿ ಅವರು ಬರುವುದರಿಂದ ಅವರಿಗೆ ಒಂದು ನೋಟಿಸ್ ಕೊಡ್ಬೋದು, ಆ ನೋಟಿಸ್ಗೆ ಅವರು ಒಂದು ಉತ್ತರ ಕೊಡ್ಬೋದು. ಕಣ್ತಪ್ಪಿನಿಂದಾಗಿದೆ, ಇಲ್ಲದ ಮಾಹಿತಿಯ ಕೊರತೆಯಿಂದ ಆಗಿದೆ, ಉದ್ದೇಶಪೂರ್ವಕ ಅಲ್ಲ ಅಂತ ಕೊಟ್ಟಿರೋದು ಉದ್ದೇಶಪೂರ್ವಕ ಅಲ್ಲ ಅಂತ ಹೇಳಿದನ್ನು VA ಪ್ರೂವ್ ಮಾಡಿದ್ರೆ ಆತರ ಮೇಲೆ ಕಾನೂನು ಕ್ರಮ ಇರುವುದಿಲ್ಲ, ಮತ್ತೆ ಅದನ್ನು ತಹಶೀಲ್ದಾರ್ ಮುಚ್ಚಾಕ್ತಾರೆ. ಈ ರೀತಿ ಆಗ್ತಾ ಇರೋದು. ಇಂತಹ ಪ್ರವೃತ್ತಿಗಳು ನಡಿಬಾರ್ದು. ಯಾಕಂತ ಹೇಳಿದ್ರೆ ಒಬ್ಬ ಸವರ್ಣೀಯ ಹೋಗಿ ಒಬ್ಬರ ಮೇಲೆ ಇಂತಹ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗಿ ಜಾತಿ ನಿಂದನೆ ಕೇಸು ಹಾಕ್ಲಿಕ್ಕೆ ಸಾಧ್ಯತೆಗಳಿವೆ. ಪೊಲೀಸರು ನಂಬುದು VA ಕೊಟ್ಟ ರಿಪೋರ್ಟ್ನ ಆಧಾರದಲ್ಲಿ ತಹಶೀಲ್ದಾರ್ ಕೊಟ್ಟ ಸರ್ಟಿಫಿಕೇಟ್ನ ಮೇಲೆ ಪೊಲೀಸರು ಜಾತಿ ನಿಂದನೆ ಪ್ರಕರಣವನ್ನು ತನಿಖೆ ನಡೆಸುವ ಸಂದರ್ಭದಲ್ಲಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೇಬೇಕು ಅವರು. ಆಯ್ತಾ? ಅಂತ ಸಂದರ್ಭದಲ್ಲಿ ಇಂಥ ಡೂಪ್ಲಿಕೇಟ್ ಬಂದ್ರೆ ಪೊಲೀಸರು ಎಲ್ಲರ ಮೇಲೂ ಕೇಸು ದಾಖಲು ಮಾಡ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಏನಾಗ್ತದೆ ತನಿಖೆ ಸಂದರ್ಭದಲ್ಲಿ ಗೊತ್ತಾ? ತಹಶೀಲ್ದಾರ್ ಆಫೀಸಲ್ಲಿ ಅದಕ್ಕೆ ಸಂಬಂಧಪಟ್ಟ ಫೈಲೇ ಇರಲ್ಲ, ಆ ಫೈಲನ್ನೇ ಎಲ್ಲೋ ಮುಚ್ಚಿಡ್ತಾರೆ. ಈ ರೀತಿಯ ಘಟನೆಗಳು ಆಗ್ತವೆ. ಅದರಿಂದಾಗಿ ಯಾವುದೇ ಒಂದು ಕಾಯ್ದೆ ಅನುಷ್ಠಾನದಲ್ಲಿ ವಿಫಲ ಆಗುವುದು ಆ ರೀತಿಯಾಗಿ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಬೇರೆ ಯಾರದ್ದೋ ಒತ್ತಡ, ಪ್ರಲೋಭನೆ, ಲಂಚ, ಇದಕ್ಕೆಲ್ಲವೂ ಇದರಲ್ಲಿ ಮೇಳೈಸ್ತಾ ಇರ್ತದೆ. ಸರ್, ಇದರಲ್ಲಿ ಮುಖ್ಯ ಕಾರಣ ಏನು ಆ ತರ ಒಂದು ಸುಳ್ಳು ಸರ್ಟಿಫಿಕೇಟ್ ಮಾಡೋದ್ರಿಂದ? ನೋಡಿ, ಒಬ್ಬರಿಗೆ ಅಗತ್ಯ ಇರ್ತದೆ, ಅದೇನು ಅದರಿಂದ ಯಾವುದಕ್ಕಾದ್ರೂ ಅವನಿಗೆ ಅಗತ್ಯ ಇರ್ತದೆ. ಆ ರೀತಿಯಾಗಿ ಸರ್ಟಿಫಿಕೇಟ್ ಪಡೆದ್ರೆ ಅವನಿಗೆ ಒಂದು ಉದ್ಯೋಗದಲ್ಲಿ ರಿಸರ್ವೇಶನ್ ಇರ್ಬೋದು ಅಂತ ಹೇಳಿ 100 ಉದ್ಯೋಗಗಳಿವೆ. ಅದರಲ್ಲಿ 20 ಉದ್ಯೋಗಗಳು SC ಸಮುದಾಯಕ್ಕೆ ಸೇರಿ ರಿಸರ್ವೇಶನ್ ಇರ್ತದೆ. ಆ SC ಸಮುದಾಯದಲ್ಲಿ ಆ ಕ್ವಾಲಿಫಿಕೇಶನ್ ಅವರು ಕಡಿಮೆ ಇರ್ತಾರೆ ಅಂತ ಗೊತ್ತಿರ್ತದೆ. ಅದಕ್ಕೆ ಬೇಕಾಗಿ ಆ ಕ್ವಾಲಿಫಿಕೇಶನ್ ಇರುವವರು SC ಸಮುದಾಯದ ಸರ್ಟಿಫಿಕೇಟ್ ಅನ್ನು ಬಳಸಿಕೊಂಡು ಅಲ್ಲಿ ಉದ್ಯೋಗ ಪಡ್ಕೊಳ್ಳುವಂತದ್ದು. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ರಾಜ್ಯದ ಒಬ್ಬರು IPS ಅಧಿಕಾರಿ ಇದೇ ರೀತಿಯ ಜಾತಿ ಸರ್ಟಿಫಿಕೇಟ್ ಅನ್ನು ಡೂಪ್ಲಿಕೇಟ್ ಮಾಡಿ IPS ಅಧಿಕಾರಿ ಆಗಿದ್ದಾರೆ. ಯಾಕಂದ್ರೆ ಅವರು ಇಷ್ಟೇ ಇರೋದು, ಕಾಡು ಕುರುಬ ಮತ್ತು ಜೇನು ಕುರುಬ ಅಂತ ಹೇಳಿ 2 ಪಂಗಡ ಇದೆ. ಕುರುಬ ಪಂಗಡದಲ್ಲಿ, ಕುರುಬ ಜನಾಂಗದಲ್ಲಿ 2 ಪಂಗಡ. ಅದರಲ್ಲಿ ಜೇನು ಕುರುಬ ಇದಾರಲ್ಲ, ಅದು ಟ್ರೈಬಲ್ಗೆ ಬರುತ್ತೆ, STಗೆ ಬರುತ್ತೆ. ಅದು SDಗೆ ಬರ್ತದೆ. ಕಾಡು ಕುರುಬ ಇದೆ, ಅದು SCಗೆ ಬರ್ತದೆ. ನಿಮ್ಗೆ STಗೆ ಬೇರೆ ರಿಸರ್ವೇಶನ್ ಇರ್ತದೆ, SCಗೆ ಬೇರೆ ರಿಸರ್ವೇಶನ್ ಇರ್ತದೆ. SCಗೆ ಕಡಿಮೆ ರಿಸರ್ವೇಶನ್ ಇರ್ತದೆ, STಗೆ ಜಾಸ್ತಿ ರಿಸರ್ವೇಶನ್, ಟ್ರೈಬಲ್ಗೆ ಜಾಸ್ತಿ ರಿಸರ್ವೇಶನ್ ಇರ್ತದೆ. ಅದಕ್ಕೆ ಬೇಕಾಗಿ ಇವರು ಕಾಡು ಕುರುಬ ಹೋಗಿ ಜೇನು ಕುರುಬ ಸರ್ಟಿಫಿಕೇಟ್ ಮಾಡಿಕೊಂಡು ಇದು ಮಾಡಿದ್ದಾರೆ. ಅದ ನಂತರ ಅದು ಲೋಕಾಯುಕ್ತಕ್ಕೆ, ಆಗಿನ ಕಾಲದಲ್ಲಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಆಯ್ತು, ಲೋಕಾಯುಕ್ತರು ತನಿಖೆ ಮಾಡಿದ್ರು, ಎಲ್ಲ ಮಾಡಿ ಲಾಸ್ಟಿಗೆ ಅವರು ರಿಟೈರ್ಡ್ ಆಗುವವರೆಗೂ ಅದು ಇತ್ಯರ್ಥ ಆಗ್ಲಿಲ್ಲ ಆ ಕೇಸು. ಅವರು ರಿಟೈರ್ಡ್ ಆಗಿ IGP ಮಟ್ಟಕ್ಕೆ ಹೋಗಿ ADGP ಮಟ್ಟಕ್ಕೆ ಹೋಗಿ ರಿಟೈರ್ಡ್ ಆಗುವವರೆಗೂ ಅದು ಇತ್ಯರ್ಥ ಆಗ್ಲಿಲ್ಲ ಆ ಕೇಸು. ಆ ರೀತಿಯಾಗಿ ಆಗ್ತದೆ. ಅಷ್ಟು ಉನ್ನತ
ಹುದ್ದೆಯಲ್ಲಿದ್ದವರ ಮೇಲೆ ತನಿಖೆ ನಡೆಸುವಾಗ ಅದಕ್ಕೆ ಅವರಿಗಿಂತ ಉನ್ನತ ಹುದ್ದೆಯವರು ತನಿಖೆ ನಡೆಸಬೇಕು. ಇರುವುದು ಜಾತಿ ಸರ್ಟಿಫಿಕೇಟ್, ಇರುವುದು ಇಲ್ಲಿ ತಹಶೀಲ್ದಾರರು, VA ಇವರು. ತನಿಖೆ ಯಾರು ಮಾಡಬೇಕು? ಅವರ ಮೇಲೆ ಆ ಉನ್ನತ ಹುದ್ದೆಯಲ್ಲಿದ್ದವರು ಮಾಡಬೇಕು. ಅದು ಅವರು ಮಾಡಲಿಲ್ಲ, ಇವರು ಮಾಡಲಿಲ್ಲ, ಅದರಿಂದ ಉಳ್ಕೊಂಡಿದ್ದಾರೆ. ಅವರು ರಿಟೈರ್ಡ್ ಆಗುವವರೆಗೂ ಅದು ಇತ್ಯರ್ಥ ಆಗಲಿಲ್ಲ. ಆ ರೀತಿಯ ಘಟನೆಗಳು ಇದೆ. ಯಾಕಂದ್ರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ನಿಮಗೆ ಎಲ್ಲಿ ಅನುಕೂಲಗಳು ಆಗ್ತದೆ ಅದನ್ನು ನೀವು ಬಳಸ್ಕೊಳ್ತೀರಿ ಸಹಜವಾಗಿ. ನಿಮಗೆ ನೀವು ಈಗ ಒಂದು ಯಾವುದೋ ಒಂದು ಸೇವಾ ಕೇಂದ್ರಕ್ಕೆ ಹೋದ್ರೆ ಅವ್ರು ಹೇಳ್ತಾರೆ ಈ ರೀತಿಯಾಗಿ ನೀವು ಈ ಫಾರ್ಮೆಟ್ ಅಲ್ಲಿ ನೀವು ಅರ್ಜಿ ಹಾಕಿದ್ರೆ ನಿಮ್ಗೇನು ಬೆನಿಫಿಟ್ ಸಿಗಲ್ಲ, ಬದಲಾಗಿ ಇಂಥ ಫಾರ್ಮೆಟ್ ಅಲ್ಲಿ ಅರ್ಜಿ ಹಾಕಿ ಇಂಥ ಬೆನಿಫಿಟ್ ಸಿಗ್ತದೆ ಅಂತೇಳಿ. ಸಹಜವಾಗಿ ಅಂತ ಫಾರ್ಮೆಟ್ ಅರ್ಜಿ ಹಾಕುವಾಗ ಕೆಲವೊಂದು ದಾಖಲೆಗಳೇ ಬೇಕು. ಆ ದಾಖಲೆಗಳಿಗೆ ಬೇಕಾಗಿ ನೀವು ಇಲ್ಲಿ ಸುಳ್ಳು ಹೇಳ್ತೀರಿ, ಅದನ್ನು ಅವರು ವೆರಿಫಿಕೇಶನ್ ಮಾಡಲ್ಲ. ಅದರಿಂದ ದಾಖಲೆ ಸಿಕ್ಕಿದ ಮೇಲೆ ನಿಮ್ಗೆ ಆ ಫೆಸಿಲಿಟಿ ಸಿಗ್ತದೆ. ಅದರಿಂದ ನಿಮ್ಗೆ ನೈಜ ಫಲಾನುಭವಿ ಯಾರಿರ್ತಾರೆ ಅವರಿಗೆ ತೊಂದರೆ, ಮೋಸ ಆಗುತ್ತೆ. ಆದ್ರೆ ನಿಮ್ಗೆ ಒಬ್ಬರಿಗೆ ಅದು ಉಪಕಾರ ಆಯ್ತು ಅಂತಂದ್ರೆ ಮತ್ತೊಬ್ಬರಿಗೆ ಅನ್ಯಾಯ ಆಗ್ತದೆ ಅಂತ. ಆ ರೀತಿಯ ಇದು ಈ ಸುಳ್ಳು ಪ್ರಮಾಣ ಪತ್ರದ ಮಾಡಿಸುವುದು ಈ ರೀತಿಯಾಗಿ. ಒಮ್ಮೊಮ್ಮೆ ಒಬ್ಬರ ಇದನ್ನು ಸರ್ಟಿಫಿಕೇಟ್ ಅನ್ನೇ ಈಗಿನ ಟೆಕ್ನಾಲಜಿಯಲ್ಲಿ ಆರಾಮವಾಗಿ ಸ್ಕ್ಯಾನ್ ಮಾಡಿ ಹೆಸರನ್ನು ಬದಲಾವಣೆ ಮಾಡಿ ಪ್ರಿಂಟ್ ಔಟ್ ತೆಗಿಲಿಕ್ಕೆ ಆಗ್ತದೆ. ಜೆರಾಕ್ಸ್ ಅಲ್ಲಿ ಮಾಡ್ಲಿಕ್ಕೆ ಕಲರ್ ಜೆರಾಕ್ಸ್ ಮಾಡಿದ್ರೆ ಆದ್ರೆ ಅದನ್ನು ಸೂಕ್ಷ್ಮವಾಗಿ ಯಾರು ಗಮನಿಸುವುದಿಲ್ಲ, ಯಾರು ಗಮನಿಸುವುದಿಲ್ಲ. ನಿಮ್ಗೆ ಎಲ್ಲ ಈ ಕಾಲೇಜಿಗಳ ಡಿಗ್ರಿ ಸರ್ಟಿಫಿಕೇಟ್ಗಳೇ ಸಿಗುವಂತ ಸಂದರ್ಭದಲ್ಲಿ ಅದು ಗೊತ್ತಾಗುವುದು ಯಾವಾಗ ಗೊತ್ತಾ ನಿಮ್ಗೆ? 3 ವರ್ಷದ ನಂತರ. ಅವನು ಹೋಗಿ ಜಾಬ್ಗೆ ಸೇರಿ 3 ವರ್ಷ ಜಾಬ್ ಮಾಡಿದ ನಂತರ ಆ ಕಂಪನಿಯವರು ಮೂಲ ಕಾಲೇಜಿಗೆ ಆ ಸರ್ಟಿಫಿಕೇಟ್ ನೈಜತೆಯನ್ನು ಪರಿಶೀಲನೆಗೆ ಕಳಿಸಿರ್ತಾರೆ. ಅದು ಅವರು ಪರಿಶೀಲನೆ ಮಾಡಿ ಇಲ್ಲ ಇದು ನಮ್ಮ ಕಾಲೇಜಿಂದ ಇಶ್ಯೂ ಆದದಲ್ಲ ಅಂತ ಹೇಳಿ ಅವರೇನು ರಿಪೋರ್ಟ್ ಕೊಟ್ರೆ ಮತ್ತೆ ಅದು ಒಂದು ಕೇಸ್ ಆಗೋದು. ಅಷ್ಟೊತ್ತಿಗೆ 3 ವರ್ಷ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಆಗ್ತದೆ. ಫ್ರೆಶರ್ ಆಗಿರಲ್ಲ, ಆ ರೀತಿಯಾಗಿ ಇರುತ್ತೆ. ಅದರಿಂದಾಗಿ ಜಾತಿ ಸರ್ಟಿಫಿಕೇಟು ಎಲ್ಲವೂ ಏನು ಮಾಡಿದ್ರು ಸಹ ಇನ್ನೊಬ್ಬರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ, ಇನ್ನೊಬ್ಬರಿಗೆ ಅನ್ಯಾಯ ಆಗುತ್ತೆ. ಅದರಿಂದಾಗಿ ಅಂತ ಪಿಡುಗನ್ನು ನೀವು ನಿಯಂತ್ರಿಸಲೇಬೇಕು. ಈಗ ಇವರು ಸಿದ್ದರಾಮಯ್ಯನವರು ಜಾರಿ ಮಾಡಿದಾರಲ್ಲ ಸರ್, ಈಗ ಪರಿಶಿಷ್ಟ ಪಂಗಡ ಮತ್ತು ಅದರದ್ದು, ಸೊ ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಏನು ಅಧಿಕಾರಿಗಳಲ್ಲಿ ಕೆಲಸ ಸಿಆರ್ಇ ಸೆಲ್ಗೆ ಈಗ ಪ್ರತಿ ಜಿಲ್ಲೆಯಲ್ಲೂ ಪೊಲೀಸ್ ಸ್ಟೇಷನ್ ಮಾಡಿದ್ದಾರೆ. ಅದಕ್ಕೆ ಮೊದಲು ಪೊಲೀಸ್ ಸ್ಟೇಷನ್ ಅಧಿಕಾರ ಇರಲಿಲ್ಲ, ಈಗ ಪೊಲೀಸ್ ಸ್ಟೇಷನ್ ಅಧಿಕಾರ ಕೊಟ್ಟಿದ್ದಾರೆ. ಅವರೇ FIR ಮಾಡಬೇಕು, ಅವರೇ ತನಿಖೆ ಮಾಡಬೇಕು, ಅವರೇ ಚಾರ್ಜ್ ಶೀಟ್ ಮಾಡಬೇಕು. ಮೊದಲಾದ್ರೆ ಏನಿತ್ತು ಅಂತ ಹೇಳಿದ್ರೆ ನಿಮ್ಗೆ ಪೊಲೀಸ್ ಠಾಣೆಗಳಲ್ಲಿ FIR ಮಾಡಬೇಕು, ಅವರೇ ತನಿಖೆ ಮಾಡಬೇಕು. ಇವರು ಕೇವಲ ಮೇಲುಸ್ತುವಾರಿ ನೋಡ್ಕೊಳ್ಳೋದು ಮಾತ್ರ ಇತ್ತು. ಈಗ ಆಗಲ್ಲ. ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಆ ಸಿಆರ್ಇ ಸೆಲ್ಗೆ ಪೊಲೀಸ್ ಠಾಣೆಯ ಅಧಿಕಾರ ಕೊಟ್ಟರು. ಆದ್ದರಿಂದಾಗಿ ಅದನ್ನು ಪರಿಣಾಮಕಾರಿಯಾಗಿ ನೀವು ಆ ಕಾಯ್ದೆಯನ್ನು ಜಾರಿಗೊಳಿಸಬೇಕು. ಯಾರಿಗೆ ತೊಂದರೆ ಆಯ್ತಾ ಅವರಿಗೆ ನ್ಯಾಯಗೊಳಿಸಬೇಕು, ಯಾಕಂದ್ರೆ ಅವರಿಗೆ ಅಧಿಕಾರ ಇದೆ. ಮೊದಲಿಲ್ಲ, ಮೊದಲು ಪೊಲೀಸ್ ಸ್ಟೇಷನ್ ಮರ್ಜಿಯನ್ನು ಇವರು ಕಾಯಬೇಕಿತ್ತು. ಅವ್ರು ಮಾಡದಿದ್ರೆ ಇವರೊಂದು ಅವರಿಗೊಂದು ನೆನಪೋಲೆ ಸುತ್ತೋಲೆ ಈ ರೀತಿಯಾಗಿ ಒಂದು ಅರ್ಜಿ ಲೆಟರ್ ಬರೆದು ಹೊರತು ಮತ್ತೇನು ಇವರಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ಅವರಿಗೆ ಅಧಿಕಾರ ಇದೆ. ಅದರಿಂದ ಸಿಆರ್ಇ ಸೆಲ್ ಎನ್ನುವುದು ಈಗ ಫುಲ್ ಪ್ಲೆಜ್ಡ್ ಪೊಲೀಸ್ ಸ್ಟೇಷನ್, ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಗಳು ಅವರಿಗೆ ಇದೆ. ಅವರು FIR ಮಾಡ್ತಾರೆ, ಆರೋಪಿ ಬಂಧನ ಮಾಡ್ತಾರೆ, ತನಿಖೆ ಮಾಡ್ತಾರೆ, ಚಾರ್ಜ್ ಶೀಟ್ ಮಾಡ್ತಾರೆ. ಆದ್ದರಿಂದಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ತನಿಖೆ ಮಾಡಿ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ 60 ದಿವಸದೊಳಗೆ ಸಲ್ಲಿಸಿ ಮಾಡಿದರೆ ಮತ್ತೆ ಅದಕ್ಕೆ ನಮ್ಮ ಕೇಸು ಅಂತ ಇದ್ದ ಅಧಿಕಾರಿಗಳಿಗೆ ಒಂದು ಇದಿರ್ತದೆ, ಆ ಕೇಸಲ್ಲಿ ಶಿಕ್ಷೆ ಆಗಬೇಕು. ಬಹುತೇಕ ಪ್ರಕರಣಗಳಲ್ಲಿ ಈಗ ಶಿಕ್ಷೆ ಆಗ್ತದೆ. ಶಿಕ್ಷೆಯ ಪ್ರಮಾಣ ಕಡಿಮೆ ಇರಬಹುದು, ಅದು ಪ್ರಶ್ನೆ ಅಲ್ಲ. ಆದರೆ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಶಿಕ್ಷೆಯಾದ ಅಪರಾಧಿ ಅಂತ ಹೇಳಿದ್ರೆ ಅದು ಅವನಿಗೆ 15 ದಿವಸ ಆಗಿರ್ಬೋದು, 15 ವರ್ಷ ಆಗಿರ್ಬೋದು. ಶಿಕ್ಷೆಗೊಳಪಟ್ಟ ಅಪರಾಧಿ. ಅದರಿಂದಾಗಿ ಅದು ಸಾರ್ವಜನಿಕವಾಗಿ ಅವನ ಘನತೆ ಏನಿದೆ ಅದಕ್ಕೆ ಇಟ್ಕೊಳ್ತದೆ.
ಸರ್, ಈಗ ರಾಜ್ಯಾದ್ಯಂತ ದೇವದಾಸಿ ಪಿಡುಗು ನಾಶಕ್ಕೆ ಯೋಜನೆಯನ್ನು ರೂಪಿಸಲಾಗಿರುವಂಥದ್ದು ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಹಿಂದೆ ಸುಮಾರು 40-50 ವರ್ಷಗಳ ಹಿಂದೆ ದೇವದಾಸಿ ಪದ್ಧತಿ ಏನಿತ್ತು ಅಂಥ ಪದ್ಧತಿಗಳು ಈಗ ಇಲ್ಲ. ಅದರಲ್ಲಿ ಸಾಧಾರಣವಾಗಿ ಒಂದು 95% ಪಿಡುಗು ನಾಶ ಆಗಿದೆ. ಆದರೂ ಇನ್ನೂ ಸಹ ಕೆಲವೊಂದು ಬುಡಕಟ್ಟು ಜನಾಂಗಗಳಲ್ಲಿ ಆ ಪಿಡುಗು ಉಳ್ಕೊಂಡಿದೆ. ಒಂದು 5% ಜನರಲ್ಲಿ ಆ ಪಿಡುಗು ಉಳ್ಕೊಂಡು, ಎಲ್ಲ ಬುಡಕಟ್ಟು ಜನಾಂಗ. ಅವರಿಗೆ ಏನಂತ ಹೇಳಿದ್ರೆ ದೇವರಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುವುದು. ಆ ಹೆಣ್ಣುಮಕ್ಕಳನ್ನ ಆ ರೀತಿಯಾಗಿ ಅರ್ಪಿಸಿಕೊಂಡು ಅವರನ್ನು ದುರುಪಯೋಗ ಪಡಿಸಿಕೊಳ್ಳುವಂತ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿ, ಅದನ್ನು ನಿಯಂತ್ರಿಸಬೇಕಾದ್ರೆ ಎಷ್ಟು ಕಾನೂನಿನಲ್ಲಿ ನಿಯಂತ್ರಿಸುವುದಕ್ಕಿಂತಲೂ ಜಾಸ್ತಿಯಾಗಿ ಅವರಿಗೆ ಸಾಮಾಜಿಕ ಬದ್ಧತೆ ಬಗ್ಗೆ ಅರಿವು ಮೂಡಿಸಬೇಕು. ಅವರನ್ನು ಮುಖ್ಯವಾಹಿನಿಗೆ ಕರ್ಕೊಂಡು ಬರಬೇಕು. ನಿಮಗೆ ಈಗ ಈ ಕಾಡ ಮಧ್ಯೆ ಇರುವಂತಹ ಕೆಲವರು ಕಾಡು ಬಿಟ್ಟು ಬರ್ಲಿಕ್ಕೆ ಕೇಳ್ತಾ ಇಲ್ಲ, ಸಮಸ್ಯೆ ಇದು. ಯಾಕಂದ್ರೆ ನಾವು ಇಲ್ಲಿ ಜೀವನ ಕಟ್ಟಿಕೊಂಡವರು ಅಂತ ಹೇಳ್ತಾರೆ. ಅವರನ್ನು ಕಾಡಿನಿಂದ ನಾಡಿಗೆ ತಂದು ಅವರಿಗೆ ಪುನರ್ವಸತಿ ಕಲ್ಪಿಸುವುದು ಅಷ್ಟು ಸುಲಭವಾಗಿ ಸರ್ಕಾರದ ಕೈಯಲ್ಲಿಲ್ಲ. ಸರ್ಕಾರದ 100 ಯೋಜನೆಗಳಿವೆ ಅವರಿಗಾಗಿ, ಆದ್ರೆ ಅವರು ಕಾಡು ಬಿಟ್ಟು ಬರ್ಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಅವರು ಕಾಡಲ್ಲೇ ಹುಟ್ಟಿದವರು, ಅಲ್ಲೇ ಬೆಳೆದವರು, ಅಲ್ಲೇ ಜೀವನ. ಅಂತವರನ್ನ ಕಾಡಿನಿಂದ ಹೊರಗೆ ತರಲಿಕ್ಕೆ ಆಗುದಿಲ್ಲ. ಎಂತೆಂಥ ಪ್ರತಿಭೆಗಳು ಇದ್ದಾವೆ, ಅಂತ ಪ್ರತಿಭೆಗಳು ಕಾಡಲ್ಲಿ ಕಮರಿ ಹೋಗ್ತಾ ಇದೆ. ಅದರಿಂದಾಗಿ ಅಂತಹ ಇದನ್ನು ಸರ್ಕಾರ ಮಾಡ್ತಾ ಇದೆ, ಮಾಡೋದಿಲ್ಲ ಅಂತ. ಸಮಾಜ ಕಲ್ಯಾಣ ಇಲಾಖೆಗೆ ಅಷ್ಟು ದೊಡ್ಡ ಜವಾಬ್ದಾರಿ ಇದೆ, ಅಷ್ಟು ದೊಡ್ಡ ಬಜೆಟ್ ಮೊತ್ತ ಇದೆ ಅಷ್ಟೇ. ಆದ್ರೆ ಅದರಲ್ಲಿ 90% ಮೊತ್ತ ದುರುಪಯೋಗ ಹೋಗುವುದೇ ಜಾಸ್ತಿ. ಯಾವುದೇ ಕಲ್ಯಾಣ ಕಾರ್ಯಕ್ರಮಗಳು ಆ ತಳಮಟ್ಟಕ್ಕೆ ಹೋಗಿ ಮುಟ್ತಾ ಇಲ್ಲ. ಇದು ದುರಂತ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರದ ಹಿರಿಯ ಅಧಿಕಾರಿಗಳು ಅದನ್ನು ಮೇಲುಸ್ತುವಾರಿ ವಹಿಸಬಹುದು. ಹಾಗಾದ್ರೆ ಇವಾಗ ಸಿದ್ದರಾಮಯ್ಯನವರು ತಗೊಂಡಿರೋ ಈ 3 ಏನಿದೆಯೋ ಅದು ಒಳ್ಳೊಳ್ಳೆ ಒಂದು ಯೋಜನೆ ಆಗಿದೆಯಲ್ವ ಸರ್? ಖಂಡಿತವಾಗಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ನಾವು ಯಾವುದೇ ಕಾರಣಕ್ಕೂ ದೂರುವುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಸಾಮಾಜಿಕ ಬದ್ಧತೆ ಇರುವಂತಹ ಕೆಲವು ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ. ಈಗ ನಾವು ಗ್ಯಾರಂಟಿ ಯೋಜನೆಯನ್ನು ಬಿಡಿ, ಅದು ಒಂದು ವರ್ಗಕ್ಕೆ ಅಪ್ಯಾಯಮಾನವಾಗಿರ್ಬೋದು. ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟು ನೀವು ಬೇರೆ ಯೋಜನೆಗಳು ಅಂಥದ್ರಲ್ಲಿ ನೋಡಿದರೆ ಶೋಷಿತರ, ಬಡವರ, ಹಿಂದುಳಿದವರ ಇವರ ಕಲ್ಯಾಣಕ್ಕಾಗಿ ತುಂಬಾ ಹಲವು ಕಾರ್ಯಕ್ರಮಗಳಿವೆ. ನಿಮಗೆ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರಿಗಾಗಿ ಇರುವಂತಹ ಯೋಜನೆಗಳನ್ನು ನೀವು ಆಲೋಚನೆ ಮಾಡಿಕೊಂಡ್ರೆ ನೀವು ಕಾರ್ಮಿಕರಾಗಿಯೇ ನಾವು ಈ ರೀತಿಯಾಗಿ ಮಾಡ್ಬೋದು ಅಂತ ನಮ್ಗೆ ಇಷ್ಟೆಲ್ಲ ಫೆಸಿಲಿಟಿ ಸಿಗ್ತದೆ ಸರ್ಕಾರದಿಂದ ಅಂತ. ಬಟ್ ಅದು ಜನರಿಗೆ ತಲುಪ್ತಾ ಇಲ್ಲ. ಅದಕ್ಕಾಗಿ ಆ ಇಲಾಖೆ ಸರಿಯಾದ ಪ್ರಯತ್ನ ಮಾಡ್ತಾ ಇಲ್ಲ. ಆ ಇಲಾಖೆಗಳು ಪ್ರಯತ್ನ ಮಾಡಬೇಕು. ಏನು ಯೋಜನೆಗಳಿದೆ, ನೀವು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡುವುದಲ್ಲ, ಜಾಹೀರಾತು ಕೊಡುವುದಲ್ಲ. ನೀವು ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡಿಕೊಂಡು ಒಂದೊಂದು ಇಲಾಖೆಗಳು ಇಲ್ಲದ್ರೆ 1, 2, 3, 4 ಇಲಾಖೆಗಳು ಒಟ್ಟು ಸೇರಿಕೊಂಡು ಒಂದು ಜನಸಂಪರ್ಕ ಸಭೆ ಮಾಡಿ ಜನರಿಗೆಲ್ಲ ಮಾಹಿತಿ ಕೊಟ್ಟು ಅವರನ್ನು ಆ ಯೋಜನೆಯ ಒಳಗೆ ತಂದು ಮಾಡಿದ್ರೆ ಸರ್ಕಾರದ ಯೋಜನೆಗಳು ಸ್ಥಳಮಟ್ಟಕ್ಕೆ ಮುಟ್ಟುತ್ತದೆ. ಅಧಿಕಾರಿಗಳು ಕೂತ ಸೀಟನ್ನು ಬಿಟ್ಟು ಕೆಳಗಿಳಿಯುವಂತಹ ಪ್ರಯತ್ನ ಮಾಡುವುದಿಲ್ಲ. ಅದರಿಂದಾಗಿ ಸರ್ಕಾರಿ ಯೋಜನೆಗಳು ಎಲ್ಲವೂ ನಿಷ್ಪ್ರಯೋಜಕ ಆಗಿ ಹೋಗ್ತದೆ. ನಿಮ್ಗೆ ಎಷ್ಟು ಬಜೆಟ್ ಅಲೋಕೇಶನ್ ಇರ್ತದ ಅಷ್ಟು ಹಣ ಖರ್ಚಾಗುದಿಲ್ಲ, ಅರ್ಧದಷ್ಟು ಹಣವೂ ಖರ್ಚಾಗುದಿಲ್ಲ, ಅರ್ಧದಷ್ಟು ಹಣವೂ ಖರ್ಚಾಗುದಿಲ್ಲ. ಅದು ಮುಂದಿನ ವರ್ಷಕ್ಕೆ ಮೀಸಲಿಡ್ತಾರೆ. ಆ ರೀತಿಯ ಪರಿಸ್ಥಿತಿ ಇದೆ. ಇದಕ್ಕೆ ಎಲ್ಲ ಕಾರಣ ಏನಂತ ಹೇಳಿದ್ರೆ ಅಧಿಕಾರಿಗಳ ಆಲಸ್ಯತನ. ಧನ್ಯವಾದಗಳು ಸರ್, ನಮ್ಮ ಜೊತೆ ಇಷ್ಟೊತ್ತು ಇದ್ದು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ನೋಡಿದ್ರಲ್ವ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಸುದ್ದಿಗೊಂದು ಗುದ್ದುವಿನ ವಿಚಾರ. ಮುಂದೆ ಇನ್ನಷ್ಟು ಸುದ್ದಿನ ನಾವು ನಿಮಗೋಸ್ಕರ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.